ಶರಣಬಲ್ಲ ಮಂಗಳಿಗೆ ತಮ್ಮ ದುಶ್ಯಾಸನಗಳ ಏನಲ್ಲ ಇದು ಪೌರ್ಣಮಿಯ ಚಂದ್ರನಂತೆ ಕಲಾಪೂರ್ಣವಾದರಿಲ್ಲ ಮುಖ ರಾಹುಗ್ರಸ್ತ ಚಂದ್ರನಂತಾಗಿದೆ. ವಿಚಾರ ಏನು ಎನ್ನುವುದನ್ನು ಅರ್ಥವಿಸಿಕೊಂಡು ಬಂದವಂತೇನೆ. ಅಣ್ಣ, ನಾವು ತಪ್ಪಿದ್ದೆಲ್ಲಿ ಗೊತ್ತುಂಟ? ಎಲ್ಲಿ? ಬ್ರಾಹ್ಮಣರನ್ನು ನಂಬಿಕೆಟ್ಟೆವು. ಹೌದು ವಿಷಯ. ಎಲ್ಲಾ ಬ್ರಾಹ್ಮಣರು ಅಂತಲ್ಲ, ನಮ್ಮಲ್ಲಿ ಕೆಲವು ಬ್ರಾಹ್ಮಣರಿದ್ದಾರೆ. ಸುಮ್ಮನೆ ಅವರನ್ನು ಏನು ಮಾಡಬಹುದು ಅಂತ ಕೇಳಿದ್ರೆ ಎಲ್ಲಿಯಾದ್ರೂ ಪ್ರಚಾರಕರಾಗಿ ಅವರು ಆಗಬಹುದು. ಅದು ಬಿಟ್ಟರೆ ದುಡಿಮೆಯಲ್ಲಿ ಏನಾದ್ರೂ ತೋರಿಸ್ತಾರ? ಇಲ್ಲವೇ ಇಲ್ಲ. ಯಾಕೆ? ನಮ್ಮ ಕಿಸೆಯಿಂದ ಖರ್ಚಾಗದೇ ಇರುವಂತಹ ಎರಡು ದಾರಿಗಳು ಅಂತ ಹೇಳಿದ್ರೆ, ಒಂದು ಸಲಹೆ, ಮತ್ತೊಂದು ವಿಮರ್ಶೆ. ಇವರು ಇಲ್ಲಿ ಕೂತ್ಕೊಂಡು ಇದನ್ನೇ ಮಾಡೋದು ಬಿಟ್ರೆ ಬೇರೆ ಯಾವುದಾದ್ರೂ ಇವರಿಂದ ಸಾಧ್ಯ ಆಗಿದೆ? ಪ್ರಯೋಜನವೇ ಇಲ್ಲ. ಅವರು ಹೇಳಿದ ಮಾತೇನು? ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ದೂರ್ಜಟಿ ಮೊದಲಾದ ಭಟರಾದವರು ಎನಗಿದಿರೆ ಎನ್ನುವ ಹಾಗೆ. ನಾಳೆ ಏನು ಹೇಳಿಯಾರು? ಇನ್ನು ಪುನಃ ಈಗ ಬಂದು ಹೇಳ್ತಾ ಇದ್ದಾರೆ, ಅಮಮ ಹಣೆಗಣ್ಣ ಹರನೀತ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಅಂತ. ನಿಜ. ನಾಳೆ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಅಭಿಮನ್ಯು ಒಬ್ಬ ತಪ್ಪಿದರೆ ಪುನರಪಿ ಚಿಂತೆ ಮಾಡು, ಪುನರಪಿ ಬರ್ತಾರೆ. ಧರ್ಮರಾಯ ಒಬ್ಬ ತಪ್ಪಿದರೆ, ಎಲ್ಲವರು ತಪ್ಪಿದರೆ ಇವರೆಂತ ಕರ್ಮ ಯುದ್ಧ ಮಾಡುದು. ಮತ್ತೆ ನಮಗೆ ಅದೇ ಕೆಲಸ. ಎಂತದ್ದು ಹೇಳುವಾಗ ಬಾಯಿ ಬಿಡ್ಲಿಕ್ಕೆ ಪುರುಸೊತ್ತಿಲ್ಲ. ಪುಡಿ ಮಾಡ್ತೇವೆ, ಪುಡಿ ಮಾಡ್ತೇವೆ, ಎಂತದ್ದು ಚಕ್ಕುಲಿ ಪುಡಿ ಮಾಡುದು. ಹಪ್ಪಳ ಹಪ್ಪಳ. ಇವರೆಲ್ಲ ಎಷ್ಟಾದ್ರೂ ಅಷ್ಟೇ. ಯಾಕೆ? ಬ್ರಾಹ್ಮಣರು ರಕ್ತ ಬಿಡು, ಪದಾರ್ಥಕ್ಕೆ ಸರಿಯಾದ ಮೆಣಸನ್ನು ಹಾಕುವವರಲ್ಲ. ಅದು ಸುಮ್ಮನೆ ಉಪ್ಪಿನಕಾಯಿ ನಕ್ಕುತ್ತಾರೆ. ಆದ್ರೂ ನಮ್ಮಲ್ಲಿರುವ ಬ್ರಾಹ್ಮಣರು ಸಿಹಿ ತಿನ್ನುವುದು ಬಿಟ್ರೆ ಇವರೆಲ್ಲ ಏನು ಮಾಡಿಯಾರು? ಆಲೋಚನೆ ಮಾಡಬೇಡ. ಯುದ್ಧಕ್ಕೆ ಯಾರು ಇಲ್ಲ ಎನ್ನುವ ಹಾಗೆ ಚಿಂತಾಕ್ರಾಂತನಾಗಬೇಕಾದಂತಹ ಅನಿವಾರ್ಯತೆ ಇಲ್ಲ. ವೀರ ದುಶ್ಯಾಸನ, ಶೂರ ದುಶ್ಯಾಸನ, ನನ್ನ ಗಂಭೀರ ದುಶ್ಯಾಸನ ನಾನಿದ್ದೇನೆ. ಅಪ್ಪಣೆ ಕೊಟ್ರೆ ನೀನೇನು ಮಾಡ್ತಿ? ನೋಡು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸ್ವಲ್ಪ ಹಿಂದೆ ಹೋಗು, ಹೋಗಿ ಹಿಂದೆ. ಅಂದ್ರೆ ಅರ್ಥ ಆಗಲಿಲ್ಲ. ನಿನ್ನ ಯೋಚನಾ ಲಹರಿಯನ್ನು ಹಿಂದಕ್ಕೆ ಹಾಯಿಸು. ಹಿಂದೆ? ಹೌದು. ವೇದ, ಶಾಸ್ತ್ರ, ಇತಿಹಾಸ, ಪುರಾಣ, ಮೀಮಾಂಸಾದಿಗಳು. ಮೀಮಾಂಸ? ಹೌದು. ಇದನ್ನು ಸರಿಯಾಗಿ ಕರಗತಗೊಳಿಸಿಕೊಂಡವ. ಪುರಾಣದ ಒಂದು ಕತೆ ನಿನಗೆ ಗೊತ್ತಿಲ್ಲ ಅಂತಲ್ಲ, ನನಗೆ ಗೊತ್ತುಂಟು ಅಂತ ಹೇಳ್ತೇನೆ. ನನಗೆ ನೆನಪು ಹುಟ್ಟಿಸು. ಹೌದು, ನನಗೆಲ್ಲ ಮರ್ತೋಗಿದೆ. ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರುವುದಕ್ಕಿಂತ ಮೊದಲಾಗಿ ದೇವತೆಗಳಿಗೂ ದಾನವರಿಗೂ ಘನಘೋರವಾದಂತಹ ಸಂಗ್ರಾಮ ಏರ್ಪಟ್ಟಿದೆ ಅಂತೆ. ಅದಕ್ಕಿಂತಲೂ ಮಿಗಿಲಾದ ಯುದ್ಧವನ್ನು ಇಂದಿನ ರಣಧಾರಣೆಯಲ್ಲಿ ನಾನು ತೋರಿಸ್ತೇನೆ. ನನ್ನ ಯುದ್ಧದ ಟಿವಿಯನ್ನು ಹಿಂದೆ ಕೂತ್ಕೊಂಡು ನೋಡ್ಬೇಕು. ಸಂತೋಷ ಆಯ್ತು. ಒಂದು ವಿಚಾರ ಮಾತ್ರ ನಿನ್ನಲ್ಲಿ ಹೇಳ್ತೇನೆ. ಏನು? ನೀನು ಏನು ಬೇಕಾದ್ರೂ ಮಾಡು, ಆದ್ರೆ ನಮ್ಮ ಮಾವನಾದಂತಹ ಶಕುನಿಯ ಅನುಕರಣೆ ಒಂದು ಮಾಡಬೇಡ. ಇಲ್ಲ,
ನೀನು ಆಲೋಚನೆ ಮಾಡಬೇಡ. ನಾನು ಈ ಶೈಲಿಯನ್ನು ಹಿಡ್ಕೊಳ್ತೇನೆ, ಹಾಗಂತ ಮಾವನ ಅನುಕರಣೆ ಅಂತ ಅಲ್ಲ. ಸರಿ, ಹಿರಿಯವರು ಮಾವನು ಮತ್ತೊಬ್ಬರ ಅನುಕರಣೆ ಮಾಡಿ ಅಲ್ವ ಮಾವ. ಹಾಗೆಯೇ ನಾವು ನಮಗೆ ಹಿರಿಯವರ ಆಶೀರ್ವಾದ ಎನ್ನುವುದು ಮಂತ್ರಾಕ್ಷತೆ ಹಾಗೆ ಮುಂದುವರಿಯೋಣ. ಶುಭವಾಗಲಿ, ಶುಭವಾಗಲಿ. ಈಗ ಹೋಗುದಕ್ಕೆ ಬಂದದ್ದ ಅಲ್ಲ ಯುದ್ಧ ಮಾಡೋದಕ್ಕೆ ಬಂದ? ಮತ್ತೆ ಹೆದರಿಸುವುದಂತದ್ದು. ನೀವು ಬೆಲ್ಲ ಬಡೀರಿ ಮಾರೆ. ಹೆದರಿಸ್ಲಿಕ್ಕಿಲ್ಲ. ನೀನು ಅಳುವುದ ನಗುವುದ? ನನಗೆ ರಕ್ತವನ್ನು ಕಂಡ್ರೆ ಏನಾಗುವುದಿಲ್ಲ. ನನಗೆ ಯಾರಾದ್ರೂ ಸಿಟ್ಟುಕೊಂಡದ್ದು ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ಈಗ ನನ್ನನ್ನು ನೋಡಿ ಹೆದರಿಕೆ ಆಯ್ತಾ? ಹೆದರಿಕೆ ಅಂತಲ್ಲ, ಯಾರಿಗೂ ಸಿಟ್ಟು ಬಂದ್ರು ಮೊದಲು ಹೊಡಿಲಿಕ್ಕೆ ಸಿಗುವುದು ನಾನು. ಅದಕ್ಕೆ ನನಗೆ ನಿನ್ನ ಬುದ್ಧಿ ನಿನ್ಗೆ ಅರ್ಥ ಆಗಿದಲ್ವಾ? ಅರ್ಥ ಆಗದೆ ಇಷ್ಟು ವರ್ಷ ಜೀವನಾನುಭವದಲ್ಲಿ ಅಷ್ಟು ಅರ್ಥ ಆಗದೆ ಇರ್ತದ? ಭೀಷಣ ನೀನಹುದೆಲ್ಲವ ದುಶ್ಶಾಸನ. ನಿನ್ನನ್ನು ಭಂಗಿಸದಿರೆ ನನಗೆ ಶಸ್ತ್ರ ಸನ್ಯಾಸ. ಯಾರನ್ನು ಕರ್ದದ್ದು? ಯಾರನ್ನ? ನನ್ನನ್ನು ಚತುಸ್ಸಾಗರ ವಲಯಾಂಕಿತವಾದಂತಹ ಭರತ ಖಂಡದಲ್ಲಿ ಇವ ಮೂಲಕ್ಕೆ ಕೈ ಹಾಕಿದ. ಹೇಗೆ ಮುಗಿಸ್ತೀಯ ಇವತ್ತು? ನಮ್ಮದಾದಂತಹ ಚಂದ್ರವಂಶ ಎನ್ನುವುದು ಬಹಳಷ್ಟು ಪವಿತ್ರತೆಯನ್ನು ಪಡೆದದ್ದು. ಅದು ನಿನ್ಗೂ ಗೊತ್ತಾಯ್ತಲ್ಲ, ಅದು ಪುಣ್ಯ. ಕೇವಲ ರಾಜ್ಯಕ್ಕೆ ಬೇಕಾಗಿ ಸಹೋದರರಾಗಿದ್ದಂತಹ ನಾವು ದಾಯಾದಿಗಳಾಗಿ ಹೋದೆವು. ಗುರುಗಳಾದಂತಹ ಆಚಾರ್ಯ ದ್ರೋಣರು ತುಂಬಾ ವೇಗದಲ್ಲಿ ಹೋಗ್ತಾ ಇತ್ತು, ಇವ ಬಂದು ಹಾಳು ಮಾಡಿಬಿಟ್ಟ. ಚಕ್ರವ್ಯೂಹವನ್ನು ಬಲಿದಿದ್ದಾರೆ. ವೇದಿಸುವುದಕ್ಕೆ ನೀನು ಬಂದಿದ್ಯಲ್ಲ ಮಗು. ಚಕ್ರವ್ಯೂಹ ಅಂತ ಹೇಳಿದ್ರೆ ಸಾಮಾನ್ಯ ಅಂತ ಭಾವಿಸಿದೆಯೇನೋ? ಕರ್ಣ, ದ್ರೋಣ, ದುಶ್ಯಾಸನ ಮೊದಲಾದ ವೀರರೆಲ್ಲ ಇದ್ದಾರೆ. ಇದನ್ನು ಗೆಲ್ಲುವುದಕ್ಕೋ ಕೊಲ್ಲುವುದಕ್ಕೋ ನಾನೇ ಹೋಗುತ್ತೇನೆ, ನನ್ನಿಂದ ಸಾಧ್ಯ ಆಗುತ್ತದೆ ಎನ್ನುವ ಹಾಗೆ ಬಂದಿದ್ಯಲ್ವೋ? ಇದು ನಿನ್ನಿಂದ ಸಾಧ್ಯವೇನೋ ಮಗನೇ? ಸತ್ಯ ಹೇಳ್ಬೇಕು. ಇದು ಯಾರದ್ದು? ನನ್ನದಂತೂ ದೇವರಾಜ. ಹಾಗಾದ್ರೆ ಸ್ವಂತದ್ದೇನಿಲ್ವಾ? ನಾವು ನಮ್ಮನ್ನು ಪ್ರತಿಷ್ಠಾಪಿಸಿಕೊಳ್ಳುವಲ್ಲಿವರೆಗೆ ಯಾರ್ಯಾರದ್ದನ್ನು ಹಿಡ್ಕೊಂಡಾದ್ರೂ ಕಾಣಿಸಿಕೊಳ್ಬೇಕು. ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡೇ ನೀನು ಬದುಕುವುದಾ? ನಿನ್ಗೆ ಅದಕ್ಕಿಂತ ಸಾಯ್ಲಿಕ್ಕೆ ಆಗುದಿಲ್ವಾ? ಸಾಯುವುದು ಯಾಕೆ? ಸಾಯಬಾರ್ದು. ಸತ್ರೆ ಇವತ್ತಿಗೆ ಮುಗೀತು. ಇದ್ದು ಈಸಬೇಕು, ಇದ್ದು ಜಯಿಸಬೇಕು. ಹಣೆ ಬರ ಕೆಟ್ಟ ಮನೆ. ಯಾವ ಸಂತಾನದವ ಇವ? ಯುದ್ಧವೇ ಮಾಡ್ತಿ ಅಂತ ಇದ್ರೆ ಆ ಸಾಹಿತ್ಯವನ್ನು ಕೊಲ್ಬೇಡ ಪಾಪಿ ಮಗಳೇ. ಒಂದ ಇಲ್ಲಿ ಇಲ್ಲ ಅಲ್ಲಿ ಯಾವ್ದು ಒಂದನ್ನು ಹಿಡ್ಕೊ. ಕುಮಾರ ಕುಮಾರ ಲಕಾರ ರಕಾರ ಬರುದಿಲ್ಲ. ಬರ್ತದೆ, ಅದು ಶೈಲಿಯ. ಶೈಲಿ. ಆಯ್ತು, ಮುಂದೆ. ನಿನ್ನನ್ನು ನೋಡುವಾಗ ಎಂತವನಿಗಾದರೂ ಕೂಡ ಒಮ್ಮೆ ಎದೆ ಸೆಟದು ನಿಲ್ಲಲೇಬೇಕು. ಯಾಕೆ ಬಲ್ಲಯ್ಯ? ನಮ್ಮದಾದಂತಹ ಚಂದ್ರವಂಶದಲ್ಲಿ
ಅದೆಷ್ಟೋ ಮಂದಿ ಪರಾಕ್ರಮಿಗಳು ಹುಟ್ಟಿ ಆಳಿ ಬಾಳಿದರೂ ಕೂಡ ನಿನ್ನಂತಹ ಸಾಧನೆಯನ್ನ ಮಾಡುವಲ್ಲಿ ಯಾರು ಯಶಸ್ಸನ್ನು ಕಂಡವರಲ್ಲ. ಆದ್ದರಿಂದ ನೀನು ಪ್ರತ್ಯಕ್ಷ ಪ್ರಳಯ ಕಾಲದ ಲೋಕೇಶನೇನು? ಸಂಶಯ ಉಂಟಾ? ಅಲ್ಲ, ನೀನು ಲೋಕೇಶನೇ. ಈ ಸ್ವರವನ್ನು ಕೇಳುವಾಗ ಗಂಟಲಲ್ಲಿ ಏನಾದ್ರು ಸಿಕ್ಕಿಗೋ ಮಾತಾಡ್ತಾರಲ್ವ, ಹಾಗಾಯ್ತು. ಅದು ಶೈಲಿ. ಶೈಲಿಗೆ ಬೆಂಕಿ ಮರ ಯುದ್ಧಕ್ಕೆ ಎನ್ನುವ ಹಾಗೆ ಬಂದಿದ್ಯಲ್ಲ. ಯುದ್ಧಕ್ಕೆ ಬಂದವ ಸಾಮಾನ್ಯ ಅಂತ ಭಾವಿಸಿದೆಯಲ್ಲ. ವೀರ ದುಶ್ಯಾಸನ, ಶೌರ ದುಶ್ಯಾಸನ, ವೀರ ದುಶ್ಯಾಸನ ನನ್ನ ಜೊತೆಯಲ್ಲಿ ಕಾದಾಟವನ್ನು ಮಾಡಿದ್ದು ಹೌದು ಅಂತಾದ್ರೆ ಯಮನ ಆಲಯವನ್ನು ಸೇರಬೇಕಾಗಿತ್ತು. ನಿಮ್ಗೇನಾದ್ರೂ ವಾತ ಹೇಳ್ತೀರಾ? ಮತ್ತೆ ಒಂದು ಬದಿಗೆ ಹೋಗ್ತಾ ಇದ್ವಿ. ಅದು ಶೈಲಿಯ ದುಶ್ಯಾಸನ. ಅಷ್ಟು ಮಾಡದಿದ್ರೆ ಯಾರು ದುಶ್ಯಾಸನ ಅಂತ ಒಪ್ಪಿಕೊಂಡಿದ್ದಾರೆ. ಅಂತಿಂತ ಅಷ್ಟು ಮಾಡಿ ಬಿಟ್ಟಿದ್ದಾರೆ. ಹೌದಾ? ಹಾಗಾದ್ರೆ ದುಶ್ಯಾಸನ ಅಂದ್ರೆ ಸರಿ ಇದ್ದವಲ್ಲ, ಹುಚ್ಚ ಅಲ್ಲ, ಅದು ಮಾಡುವವರೇ ಮಾಡಿದ್ರೆ ಸರಿ ಇದ್ದದ್ದಿ. ಮತ್ ನಮ್ಮಂತವ್ರ ಕೈಗೆಲ್ಲ ಸಿಕ್ಕಿದ ಮೇಲೆ ಅರೆ ಹುಚ್ಚ ಆಗದ್ ಮತ್ತೆ ಅಂತ ನಿನಗೆ ಬಂದದ್ಯಾಗಿ ಯುದ್ಧವೇ ಬದ್ಧ ಎನ್ನುವ ಕಾರಣದಿಂದ ಬಂದವನಿದ್ದೇನೆ. ನೀನು ಯುದ್ಧ ಮತ್ತೆ ನಿನ್ನ ಮತ್ತೆ ಇಲ್ಲಿ ಊಟ ಉಂಟಂತ ಬಂದದ ಮಗು ಮಗು ಒಂದು ಶೈಲಿ ಉಂಟದ. ಆಯ್ತು, ನಿನ್ನದೊಮ್ಮೆ ಮುಗಿಸಿ ಮಾರಾಯ. ನನಗೆ ಇವತ್ತು ಅದು ತಲೆಗೆ ಹೋದ. ಒಬ್ಬ ತ್ಯಾಗಿ ಮತ್ತೊಬ್ಬ ಯೋಗಿ ಇಬ್ಬರು ಸೇರಿದರು ಅಂತಾದರೆ ಈ ಹೊತ್ತಿನೆಯ ಸಾಮ್ರಾಜ್ಯ ಸುತ್ತಾಗರ ವಲಯಾಂಕಿತವಾದ ಭರತ ಖಂಡದಲ್ಲಿ ಸುತ್ತ ತುದಿಯನ್ನು ಏರ್ತದೆ. ಚಪ್ಪಾಳೆ ತಟ್ಟಿ ಚಪ್ಪಾಳೆ ಬೇಕು ಅಂತಾದ್ರೆ ಅವರೇ ತಟ್ಟುತ್ತಾರೆ, ನೀನು ಚಪ್ಪಾಳೆ ಕೇಳುದಲ್ಲ. ಆದ್ರೆ ಒಂದು ಸಂತೋಷ ಆಯ್ತು, ಆವತ್ತು 4 ದಿವಸ ನಮ್ಮ ಜೊತೆ ಬಂದದಕ್ಕೆ ಸಾರ್ಥಕ ಆಯ್ತು. ನೀನು ಸರಿಯಾಗಿ ಎಲ್ಲಾ ಸ್ವಾತಂತ್ರ್ಯವನ್ನು ನನಗೆ ಕೊಡಬೇಡ. ಇನ್ನೊಂದು ದಿವಸ ಇಂಥದ್ದೇ ಸಂದರ್ಭ ಬಂದ್ರೆ ನಿನ್ನ ಹಾಗೂ ಮಾತಾಡಿದ್ರು ಮಾತಾಡಿ. ಯಾರು? ಹೌದಾ? ಅಷ್ಟು ಸಮಯ ಬದುಕಿದ್ದಕ್ಕೆ ಬಿಟ್ರೆ ಅಲ್ವಾ? ಯಾರು? ನಿನ್ನ ಕೈಕಾಲು ಕಾಡಿದ್ದಾರೆ. ಮಾಡುವ ನಾಯಿ ನಿನ್ನನ್ನು ಕೊಲ್ಲುವೆನೆಂದರೆ ಆತನ ಭಾಷೆಗೆ ಅಂಜುವೆನೆಂದು ತೆಗೆದಚ್ಚು. ಕೊಳ್ಳದಿರು ಎಂದೋ ಬೇಡವೇನೋ. ಆಯ್ತು, ಕೊಳ್ಳದಿರುವ ಕೊಲ್ಲದಿರುವ ಏನು ಹೇಳಿದ? ನನ್ನ ಪೃಷ್ಠಭಾಗ ನಚ್ಚುಗುಜ್ಜಾಗಿದೆ. ಸರಿ ಇದ್ರೆ ಅಲ್ವಾ ನಚ್ಚುಗುಜ್ಜಾಗು? ಕಾಲು ತೆಗಿಯ ನೋಡು, ಒಮ್ಮೆ ಹೇಳು ಹೇಳು. ನಾನು ಏತಕ್ಕೆ ಬಂದೇನು? ನಾನೇ ಮೇಲೆ ಹೇಳ. ಹೇಳಲಿಕ್ಕೆ ನಿಲ್ಲ. ಬೇಗ ನಿಮಗೆ ಕೆಳಗೆ ಬೀಳಿಸ್ಲಿಕ್ಕೆ ಆಗ್ತದೆ, ಮೇಲೆ ಏರಿಸಲಿಕ್ಕೆ ಇಲ್ವಾ? ನಿನ್ನ ಸಂತಾನದವರು ಅವರ ಹತ್ರ ಹೇಳು. ನಿನ್ನ ಮಗ ನಿನ್ನ ಮಗ ಆ ಹಲ್ಲಿಗೆ ನೀರು ತೋರಿಸದು ಎಷ್ಟು ವರ್ಷ ಆಯ್ತಾ? ಕರ್ಪೂರ ತಾಂಬೂಲವಾ ಒಂದಲ್ಲ, ಅದು ಕೂಡ 2 ವಾಸನೆ ಬರ್ತದೆ. ನನಗೆ ನನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಉಂಟು ಮಗು. 4 ವರ್ಷಕ್ಕಿಂತ ಹಿಂದೆ ಬಿಟ್ಟದ್ದು ಈಗಲೂ ನಿನಗೆ 2 ಬರ್ತದೆ ಅಂತ ಇದ್ರೆ ಆಗಿನ ಸ್ಥಿತಿ ಹೇಗಿರ್ಬೇಡ. ಆವತ್ತು ಹಾಗಾಗುವಾಗ ನೀನು ಬದುಕಿದ್ದು ನಿನ್ನ ಪುಣ್ಯ. ನಾನು ಬದುಕಿದ್ದಲ್ಲ, ಮತ್ತೆ ಆ ಸತೀಶನ ಕರುಣೆ. ತಾಯಿಗೆ ಅಪಮಾನ ನಾ ಮಾಡಿದ ನಾಯಿಯೇ. ಮತ್ತೇನು ಪುಣ್ಯ ಅಂತ ಮತ್ತೆ ಅದೆರಡು ಒಂದೇ ಅಲ್ವಾ? ಅದು ತೊಂದರೆಯಿಲ್ಲ, ಶಬ್ದ ದೊಡ್ಡದು ಬರ್ತದೆ. ನಾಯಿಯೇ ನೀನು. ನಿನ್ನನ್ನು ಕೊಲ್ಲುತ್ತಿದ್ದೆ. ನಾಯಿಂದ ಬೇಡ, ಶುನಕ ಅಂತ ಹೇಳು. ಆಯ್ತು, ಶುನಕವೇ. ಹಾ. ನಿನ್ನನ್ನು ಕೊಲ್ಲುತ್ತಿದ್ದೆ. ಆದ್ರೂ ಏನು ಮಾಡುದ ಹೇಳು? ದೊಡ್ಡಪ್ಪ ಭಾಷೆ ಮಾಡಿದ್ದಾರೆ, ಅದಕ್ಕಾಗಿ ನಿನ್ನನ್ನು ಬದುಕುವುದಕ್ಕೆ ಬಿಡ್ತೇನೆ. ಗೊತ್ತಾ, ನಿನ್ನಂತವನಿಗೆ ಕತ್ತಿ ಬೇರೆ. ನನ್ನದನ್ನು ನೀನು ಬಿಸಾಡ್ಲಿಕ್ಕಿಲ್ಲ. ಇನ್ನು ಮುಂದಾದ್ರೂ ನಿನ್ನ ಶೈಲಿಯನ್ನು ಹಿಡ್ಕೊ, ಇನ್ನೊಬ್ಬರ ಶೈಲಿಯನ್ನು ಹಿಡ್ಕೊಂಡು ನೀನು ಬದುಕಬೇಡ. ಅಧಿಕ ಪ್ರಸಂಗಿ ಭಾಷೆ ಇಲ್ಲದವ. ಆ ಹುಡುಗನ ಮಾತು ಕೇಳಿದ ಉತ್ತರ ಕೊಡ್ತಿದ್ದೆ. ಮಕ್ಕಳ ಜೊತೆಯಲ್ಲಿ ನಾವೆಲ್ಲ ಸರಸ ಸಮರ ಸಂಭಾಷಣೆಗೆಲ್ಲ ಸರಿಯಾದ ವೇದಿಕೆ ಅಲ್ಲ. ಅವ ಏನಂದದ್ದು, ಇನ್ನೊಬ್ಬರ ಅನುಕರಣೆ ಮಾಡಬೇಡ ಅಂತ. ಅನುಕರಣೆ ಮಾಡಿದ ಕಾರಣದಿಂದ ಇಲ್ಲಿಯವರೆಗೆ ನಾನು ಬದುಕಿದ್ದೇನೆ.
ಇವ ಹೌದಾ ಕಾಣಿಸಿಕೊಳ್ಳುವುದು ಇರ್ಲಿ. ಆದ್ರೆ ಒಂದು ಮಾತನ್ನು ಹೇಳಿದ್ದಾನೆ, ಹೇಗೆ? ನಿನ್ನ ಪ್ರಾಣವನ್ನು ಬಿಟ್ಟಿದ್ದೇನೆ. ಯಾಕೆ? ಹೇಗೆ? ನನ್ನ ಜೀವಿತಾವಧಿಯಲ್ಲಿ ಮಾಡಿದ ಒಂದೇ ಒಂದು ಪುಣ್ಯದ ಕಾರ್ಯ, ದ್ರೌಪದಿಯ ಸೀರೆ ಎಳೆದದ್ದು. ಆದ್ರಿಂದ ಇವತ್ತು ನನ್ನ ಪ್ರಾಣ ಉಳಿದದ್ದು. ನಮ್ಮ ಹೊಂತಕಾರಿಗಳಲ್ಲಿ ನಾನು ಹೇಳುವುದಿಷ್ಟೇ, ನಾಳೆಯಿಂದ ನಿಮ್ಮ ಪ್ರಾಣ ಉಳಿಬೇಕಾ, ಬೆಳಿಗ್ಗೆ ಎದ್ದು ದಾರಿಯಲ್ಲಿ ಸಿಕ್ಕ ಹೆಣ್ಮಕ್ಕಳ ಸೀರೆ ಸೆರಗಿಗೆ ಕೈ ಹಾಕಿ. ಪರಿಣಾಮ ಒಳ್ಳೆದಾದ್ರೆ ನನ್ನನ್ನು ನೆನೆಸಿಕೊಳ್ಳಿ, ಪರಿಣಾಮ ಕೆಟ್ಟದಾದ್ರೆ ಯಾರಿಗೆ ಯಾರು